ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಅನ್ನು ಮುಖಾವಲೋಕನ ಮಾಡುತ್ತಿದ್ರೆ ಧಾರಾಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವನಿದ್ದ ಧಾರುಣೆ ಕಣ್ಣೀರಿಂದ ಒದ್ದೆಯಾಗಿದೆ. ಯಾಕಮ್ಮ ದುಃಖ? ಕಷ್ಟ ಬಂತು ಕಂದ. ಹಾಲನ್ನವನ್ನು ಕೊಟ್ಟು ನನ್ನ ಕೆನ್ನೆಗೆ ಮುತ್ತಿಯುವವರು ನೀವು. ಅಮ್ಮ ಈ ಹೊತ್ತು ಎಲ್ಲವನ್ನು ಮರೆತ ಹಾಗುಂಟ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ನಮ್ಮವರೇನಾದ್ರೂ ನ್ಯಾಯವನ್ನು ಮಾಡಿದರೆ ಅಥವಾ ದೊಡ್ಡವರ ವಿಚಾರ. ಹರಿಯು ಶಂಕರನ ಸರಸಿ ಜೋದ್ಭವನ ಅಮ್ಮ ಯಾರೇ ಯಾವುದನ್ನೇ ಮಾಡಲಿ ಅಮ್ಮ. ನಿಮ್ಮ ತರಣ ನಾನಿರುವರೆ ಮನದಲ್ಲಿ ಭೀತಿ ಹಾಕ ಮಗನೇ. ಬೇಡಲೇನಯ್ಯೋ ಮಹಿಷ ಮುದ್ದು ಗಂಧ ಗಂಧ
ಮಗನೇ. ಯಾಕಮ್ಮ ಅಳೋದು? ಕಂದ, ಅಮ್ಮ ಹೆತ್ತ ತಾಯಿ ಕೂಗಿ ಕರೆದಾಗ ಓಡಾಡಿ ಬಂದೆ ಯಾಕಂದ ನೀನು. ಸಂತೋಷವಾಯಿತು. ಆದರೆ ಎಂದಿನ ಹಾಗೆ ನಿನ್ನನ್ನು ಮುದ್ದಿಸುವುದಕ್ಕೆ ನಿನ್ನ ತಾಯಿಯ ಪರಿಸ್ಥಿತಿಯೇ ಕೆಟ್ಟು ಹೋಯಿತು ಕಂದ. ಯಾಕಮ್ಮ ಹಾಗೆ? ನಮ್ಮ ಬಾಳುವೆ ಹಾಳಾಯಿತು ಕಂದ. ಅಮ್ಮ ಕೆಲವು ದಿವಸಗಳ ಹಿಂದೆ ನಿನ್ನ ತಂದೆ ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸಕಲ ಸೇನೆಯನ್ನು ಸೇರಿಸಿಕೊಂಡು ಸುರಲೋಕವನ್ನು ಏರಿದ ವಿಚಾರ ನಿನಗೂ ಗೊತ್ತಿದೆ ತಾನೆ? ಒಳ್ಳೆಯಮ್ಮ. ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ಹೊಡೆದೊಡಿಸಿ ಆ ನಾಕದ ಪೀಠವನ್ನು ನಿನ್ನ ತಂದೆ ಏರಿದರು ಮಗನೇ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ? ಈ ವಿಚಾರವನ್ನು ಕೇಳಿದಾಗ ನನಗೂ ಸಂತೋಷವಾಯಿತು ಮಗನೇ. ಮತ್ತೆ ಆಕಮ್ಮ ದುಃಖ? ಆದರೆ ಮುಂದಿನ ವಿಚಾರವನ್ನು ಹೇಗೆ ಆಡಲಿ? ಅಂದ್ರೆ ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ ಮಗನೇ. ಏನು ಮಾಡಿದ್ರಮ್ಮ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ಕಳೆದು ಹೋದಂತಹ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡೆಯೊಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣವಾದ ಯಾವ ಇಂದ್ರನಿದ್ದಾನು ಆತನನ್ನು ಕೊಡಿದ ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ನನ್ನ ತಂದೆಯನ್ನು ಕೊಂದವ ಯಾರವ? ಯಕ್ಷ. ಯಕ್ಷ. ಆ ಯಕ್ಷ ಕಿಕ್ಷಾರ್ಥರು ಲಕ್ಷವೇ ನನಗೆ ಅಮ್ಮ. ಆತನನ್ನು ಸಾಧೆ ಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂಥ ಶಂಕರನೇ ನಾನಿದನಿಲ್ಲಮ್ಮ ಸಾಮಾನ್ಯ ಮುಖದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ತಡ ಮಾಡಿದೆ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾದ್ದು ನುಡಿದಳು. ಹರುಷವಾಯಿತು ಮಗನೇ ನನಗೆ.
ಅನಿಮಿಷ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲಾಗ ವನಜನಾಭನು ಬರುವ ಕೃತಕದಿ ವನಜನಾಭನು ಬರುವ ಕೃತಕದಿ ಅನವರತ ಸುಮನದರ ಬಗ್ಗದಿ ನಿನಗೆ ಬೇಡುವೆನದಾಗಿ ವಿಧಿಯಲಿ ಪಡೆಯೋ ವರಗಳನ್ನು ವಿಧಿಯಲಿ ಪಡೆಯೋ ವರಗಳನ್ನು ವರಜನಾಭನು ಬರುವ ಕೃತಕದಿ ಅನವರತ ಸುಮನದರ ಭಕ್ತದಿ ನಿನಗೆ ಬೇಡುವೆನದಾಗೆ ವಿಧಿಯಲಿ ಪಡೆಯೋ ವರಗಳನ್ನು ವಿಧಿಯಲಿ ಪಡೆಯೋ ವರಗಳನ್ನು ಅನಿಮಿಷ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲ 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 ಆ ಸ್ವಲ್ಪ ಸಹಿಸಬೇಕು ಮಗನೇ. ನಮಗಾದಂತಹ ಅನ್ಯಾಯವನ್ನು ಕೇಳಿದಳು ಹರುಷದಿಂದಲೇ ಕೋಪದಿಂದಲೇ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸುತ್ತೇನೆ ಎಂಬ ಹಾಗೆ ಮುಂದುವರಿದು ನಿಂತು ಸ್ವಲ್ಪ ಸಹಿಸಿಕೊಂಡ. ಯಾಕಮ್ಮ ಆ ಸುಮನಸರೇನು ನಿನಗೆ ಘನವೇ ಹೇಳು, ಸಾಮಾನ್ಯ ಲೆಕ್ಕವೇ ಇಲ್ಲ ನಿನಗೆ. ಮತ್ತೆ ಆದರೆ ಅವರು ಸೋತ ಮೇಲೆ ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ. ಏನು ಮಾಡ್ತಾರೆ? ನೇರವಾಗಿ ಹೋಗುವುದು ಹರಿಯ ಬಳಿ. ಹರಿ? ಹೌದು ಮಗನೇ. ಏನು ಮಾಡ್ತಾನಮ್ಮ ಮಗನೇ? ನೇರವಾಗಿ ಯುದ್ಧವನ್ನು ಮಾಡುವುದಕ್ಕೆ ಆತ ಬರುವುದಿಲ್ಲ. ಮತ್ತೆ ಕಪಟವನ್ನೆಸಗುವುದಕ್ಕಾಗಿ ಮೋಸವನ್ನು ಮಾಡುವುದಕ್ಕಾಗಿ ಬರುತ್ತಾನೆ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನು ಮೆಟ್ಟಿ ರಕ್ತ ಕಾರಿಸಿಯನಮ್ಮ. ಕಂದ, ಹೆತ್ತ ತಾಯಿಯಾದಂತಹ ನನಗೆ ಮಗ ಯಾವ ಕಾರಣಕ್ಕೂ ಯಾರನಿಂದಲೂ ಸೋಲನ್ನು ಅನುಭವಿಸಬಾರದೆಂಬಂತಹ ಆಸೆ ಇದೆ. ಆದ್ದರಿಂದಲೇ ನನಗೊಂದು ಕಾರ್ಯವನ್ನು ನೆರವೇರಿಸಿಕೊಡುವೆ. ಏನಮ್ಮ ಕಂದ, ನೀನು ಆದಷ್ಟು ಬೇಗ ಕಾಡನ್ನು ಸೇರಿಕೊ ಮಗನು. ಯಾಕಮ್ಮ? ಕನಕ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು ನೀನು. ತಪಸ್ಸು ಮಾಡುವುದಕ್ಕೆ? ಹೌದು ಮಗನೇ. ಒಲಿದಂತಹ ವಿಧಾತನಿಂದ ಅಜೇಯನಾಗುವಂತಹ ವರವನ್ನು ನೀನು ಬೇಡಿಕೊ ಮಗನೇ. ಆಮೇಲೆ ಸ್ವರ್ಗವನ್ನು ಏರು. ಆ ಸುಮನಸರನ್ನೆಲ್ಲ ಹೊಡೆದೋಡಿಸು. ಆ ನಾಕದ ಪೀಠವನ್ನು ನೀನು ಏರಬೇಕು ಮಗನೇ. ಅಮ್ಮ ಮಗನೇ, ನಿಮ್ಮ ನುಡಿಯನ್ನು ಕೇಳಿದಾಗ ನೆಮ್ಮದಿ ಆಯ್ತಮ್ಮ. ಹೊರಟವನಿದ್ದೇನೆ, ಆಶೀರ್ವಾದ ಮಾಡಿ ತಾಯೇ. ಕಂದ, ಹೆತ್ತ ತಾಯಿಯ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಆದರೆ ಹೋಗುವಂತಹ ಘನ ಕಾರ್ಯಕ್ಕೆ ಯಾವ ಕಾರಣದಲ್ಲೂ ತೊಂದರೆ ಜಗಬಾರದು ಎಂಬ ಕಾರಣಕ್ಕಾಗಿ ಇದು ಆಯುಧವನ್ನು ಹಿಡಿದುಕೊ ಮಗನೇ. ಆತ್ಮರ್ಷದಿಂದ ಸ್ವೀಕರಿಸಿದ್ದೇನೆ ತಾಯ. ನಿನ್ನ ತಪಸ್ಸಿಗೆ ಆದಷ್ಟು ಬೇಗ ವಿಧಾತ ಒಲಿದು ಬರಲಿ. ಶುಭವಾಗಲಿ ಮಗನೇ, ನಿನಗೆ ಶುಭವಾಗಲಿ ತಾಯ. ಮಾತೆಗೆ ಬಳಿದು ವಿಖ್ಯಾತ ಮಾಹಿಜರು ಮಾತೆಯವರಿಗೆ ಮರೆದುಕೊಂಡೆ ಯೋಗ್ಯವಾದ ಆಶೀಷವನ್ನ ಪಡೆದು ಹಾಗಾಯಿತು. ಯಥಾತನ ಕುರಿತು ತಪಸ್ಸನ್ನ ಮಾಡಬೇಕು. ಅದಕ್ಕಾಗಿ ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ.
ಶೋಡಿತಾಪುರದಲ್ಲಿ ಮಹಿಷಾಸುರನೆಂಬವನು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನ ಕುರಿತು ತಪಸ್ಸನ್ನಾಚರಿಸಿದವನಿದ್ದಾನೆ. ಆದುದರಿಂದ ನಮಗೆ ಈ ಕಾಲಕ್ಕೆ ಸಮರ್ಥ ಒಡೆಯ ಆತನೇ. ನೇರವಾಗಿ ಶೋಡಿತಕ್ಕೆ ನೋಡಿ. ತಪಸ್ಸಿನ ವಿಷಯ ಅಮ್ಮನಲ್ಲಿ ತಿಳಿಸಿ ಮತ್ತವರಿಂದ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕಾಗಿ ಹೊರಟವ. ಮತ್ತು ಮೊದಲಾಗಿ 2 ಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆ. ಉಳಿದದ್ದು ಅಮರಲೋಕ. ಅತ್ತ ಗಮನವನ್ನು ಹರಿಸಿದಾಗ ಯಾರು ಬಂದದೊಮ್ಮೆ ಬರಲಿ. ಈ ಕಡೆಗೆ ಬನ್ನಿ ಬನ್ನಿ ಬನ್ನಿ. ದೈತ್ಯರಗಳನ್ನು ನೋಡಿ ಸಂತೋಷವಾಯಿತು. ನಿಮಗೆಲ್ಲರೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇದ್ದೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನಯ್ಯೋ ಕೇಳುವ ಮತ್ತೆ ಹೌದೇ ಸ್ವಜಾತಿ ಬಾಂಧವರು. ಮತ್ತೊಮ್ಮೆ ಪ್ರಣಾಮಗಳು ನಿಮಗೆ. ಯಾಕೆಂದ್ರೆ ಕೌರವ ನಮಗೆ ನಮ್ಮ ಆಳ್ವಿಕೆ ಎಂಬುದು ಕೇವಲ ಶೋಣಿತಾಪುರಕ್ಕೆ ಮಾತ್ರ ಸೀಮಿತವಾಗಿರಬಾರದು ಎಂಬಂತಹ ಉದ್ದೇಶದಿಂದ ದೇವಲೋಕದ ಕಡೆಗೆ ಅಭಿಯಾನವನ್ನು ಕೈಗೊಂಡವರು ನಾವು. ಹೌದೇ? ಏನು ಮಾಡೋದು ಹೇಳಿ. ಏನು? ಒಂದು ಕಾಲದಲ್ಲಿ ದೇವತೆಗಳ ಜೊತೆ ನಮಗೆ ಯುದ್ಧವಾಯಿತು. ಯುದ್ಧ ಪ್ರಾರಂಭವಾಯಿತು. ಪರಿಣಾಮ ಯುದ್ಧದಲ್ಲಿ ದೇವತೆಗಳನ್ನು
ಮತ್ತೇನು ನಿಮಗೆ? ಆದರೂ ಆ ಹರಿಯ ಚಕ್ರದ ಖಾತಿಯಿಂದಲಾಗಿ ಹ? ನಾವು ನಮ್ಮ ಅಂಗಾಂಗಗಳನ್ನು ಕಳೆದುಕೊಳ್ಳುವಂತಹ ಪ್ರಮೇಯ. ಆದ್ರೆ ನೀವು ಇಷ್ಟರ ತನಕ ಎಲ್ಲಿದ್ದೀರಯ್ಯೋ? ಗಿರಿಕಾನನದಲ್ಲಿ ಅಡಗಿದ್ದೆವು. ಹೌದೇ? ಹಾ, ಬಳಿಕ ಏನು ಕಾರಣ? ನಮಗೆ ಮಾತ್ರ ಸೇಡಿರುವುದಲ್ಲ ಅಸುರಪ್ಪನ ಬಲ್ಲಿ, ಮತ್ತೆ ನಿಮಗೆ ಕೂಡ ಹಾಗೆ ಉಂಟು. ಅಂದ್ರೆ ಹೇಗಂದರೆ ನಿನ್ನ ತಂದೆಯ ಕೊಂದ ಅಸುರಪ್ಪ ಜೊತೆಯಲ್ಲಿ ಬನ್ನಿ. ಆಶ್ಚರ್ಯ, ಪರಿಪರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ಯಾವಳ ಒಬ್ಬಳಾಕೆ ಹೆಣ್ಣು ಮೃಗವಾಹಿಣಿಯೋಗಿ ಬಂದು ಕೆಳಹಿದಳಂತೆ. ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯಿಂದ ಧುರಕ್ಕೆ ಬಂದ ಗುಟ್ಟದೇನೆ ದಿಟ್ಟ ತನದಿ ಧುರಕ್ಕೆ ಬಂದ ಗುಟ್ಟದೇನೆ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ. ಏನು ನಿನ್ನ ಅಜ್ಜಿ? ಎಲಗೆ ಏನು ಅಷ್ಟಭುಜ ಮೇಲೆವ ನಾರಿ ನಿಜ ನಿಜ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯ ದಿಟ್ಟದಲ್ಲದ ಪ್ರತೀಕವಾಗಿ ಶಂಕದುರ್ಗವಾತೆ ನಾನೇ ಕೊಂದವಳು ಯಾಕವನ್ನು ಏನು ನನ್ನಲ್ಲಿ ಅದರ್ಗ ಮಹೇಶ ಅಟ್ಟಿ ದುರ
ಫಲಿಸಲು ಹುಟ್ಟಿಗೆ ಜಗ ಬಂದೆ ಸುಧರ ಭೀಷ್ಟ ಫಲಿಸಲು ಒಂದು ಹೆಜ್ಜೆ ಮುಂದಿರಿಸಿದೆ, ಆದರೆ ಜಾಗ್ರತೆ. ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಹೌದೇ? ಏನೀಗ? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅವನನ್ನು ಮಾಡುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣು ಮುಂಭಾಗಲು ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು, ಮಾರ್ಮಲೆತು ಬಂದೆ ಎಂದಾದ್ರೆ ನಾನು ಸಾಮಾನ್ಯತೆ ತಿಳ್ಕೊಂಡೆ. ಏನು ವಿಶೇಷ? 3 ಲೋಕಾಧೀಶ ನಾನು. ಓಹೋ, ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ಏನು ನೀನೆಲ್ಲ ಏನು ಕನ್ಯವೇ ನನಗೆ? ಸುರರನ್ನು ಪರಿವರೆಯಬಲ್ಲೆ, ನೀನಕ್ಕೆ ತರವಲ್ಲ. ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದಾಗ ನನ್ನ ಜಂಗೆಯನ್ನು ಏರಿ ನನ್ನನ್ನೇನು ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಂಡೆ. ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು.
ವಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ಕೇತಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಶ್ರೀಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ತ್ರಿಶೂಲ ಕಡಗಧಾರಿಣಿ ಸಿಂಹರೂಢೆ ಶ್ರೀಚಕ್ರವಾಸಿನಿ ನಾರಾಯಣಿ ನಮೋಸ್ತುತೆ ಜಯ ಜಯ ಓ ಮಹಿಷಾಂತಕಿ ಶಾಂತಳಾಗಮ್ಮ ಶಾಂತಳಾಗ ಸುರಪ ಭಯ ನೀನಾಗಿಲ್ಲ ಮುಂದಕ್ಕೆ ಹರುಜದಲ್ಲಿ ನಾಕವನು ಪಾಲಿಸೋ ಮರೆಯದಲ್ಲಯ ಚರಣವನು ನೀ ನಿರತ ಮನದಿ ಸುರಪ ಭಯ ನಿನಗಿಲ್ಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಹೌದಮ್ಮ. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಹಾಗೆ 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವುದು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಹೌದಮ್ಮ. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಆಗಲಿ ತಾಯಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ ನಾಗವನ್ನೇರಿಕೋ. ಅಮ್ಮ ಮಗದೊಮ್ಮೆ ಕಳರ ಭೀತಿಯಾಯಿತು ಅಂತಾದ್ರೆ ಕಳರಿಂದ ಕಷ್ಟವೇ. ರುಹಿನಗಿರಿಯನ್ನೇ ಏರಿಕೊಳ್ಳಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭ